ಇರಲ್ಲ, ಅವ್ನು ಮತ್ತೆ ಟೆನ್ಷನ್ ಆಗೋದು, ಏನು ಈ ದೊಡ್ಡ ಫ್ಯಾಮಿಲಿ ಸಿನಿಮಾ ಅಂದರೆ ಇದೊಂದು ಭಾರಿ ಕಿರಿಕಿರಿ ಅಂತೇಳಿ ಅಂದ್ಕೊಂಡಾಗ ಅವನು ಮಧ್ಯಾಹ್ನ ಬಂದವನು ಸಂಜೆವರೆಗೂ ಮಾಡ್ದ, ಮರುದಿವಸ ಬರಲೇ ಇಲ್ಲ ಅವನು ಡ್ಯಾನ್ಸ್ಗೆ. ಇವರು ಏನಂದ್ರೆ ಫೋನು ರಿಸೀವ್ ಮಾಡ್ತಿಲ್ಲ ಅಂಥೇಳಿ. ಪರವಾಗಿಲ್ಲ ನಾನು ಹಂಗೆ ಅರ್ಥ ಆಗುತ್ತೆ, ತೊಂದರೆ ಇಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಹಿಂಗೆ ಆಗೋದು ಬೇಡ ಅಂದರು. ಇಲ್ಲ ಸರ್ ಅಂತೇಳಿ. ಹಾಗೆ ಅವಳು ಆ ಪಾತ್ರಕ್ಕೆ ಸೆಲೆಕ್ಟಾಗಿ ಅವಳು ಇವಾಗಲೂ ಅದನ್ನು ಹೇಳ್ತಾಳೆ, ಸರ್ ನಿಮ್ಮಿಂದನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಂತ ಹೇಳ್ಕೊತಿರ್ತಾಳೆ ರೂಪಿಕಾ. ಇದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಸಾಗರ್ ಸಿನಿಮಾ ವರ್ಕ್ ಶುರು ಆಯಿತು ರಾಮು ಪ್ರೊಡಕ್ಷನಲ್ಲಿ. ಅಲ್ಲಿ ಅದು ಏನಂದರೆ ದೊಡ್ಡ ಫ್ಯಾಮಿಲಿ ಸಿನಿಮಾ. ಅದು ಅಂದರೆ ಮೇಯ್ನ್ ಪ್ರಜ್ವಲ್ ಸರ್ ಜೊತೆ ರಾಧಿಕಾ ಪಂಡಿತ್ ಜೊತೆ ಹರಿಪ್ರಿಯಾ ಮೇಡಮ್ ಆದಮೇಲೆ ಯಾರು ವಿನಯ್ ಪ್ರಸಾದ್, ಅವಿನಾಶ್, ಶರತ್ ಲೋಹಿತಾಶ್ವ, ಸಂಗೀತ ಮೇಡಮ್, ಒಂದು ದೊಡ್ಡ ಫ್ಯಾಮಿಲಿ ಇರುವಂಥ ಸಿನಿಮಾ ಅದು. ಅಲ್ಲಿ ಸರಿ ಅಂತೇಳಿ ಅಲ್ಲಿ ಶ್ರೀಧರ್ ಸರ್ ಅಂದರು, ನೀನೇ ಅಸೋಸಿಯೇಟ್ ಮಾಡು ತೊಂದರೆ ಇಲ್ಲ ಅಂತೇಳಿ. ಯಾರು ಬೇಡ ಅಂತೇಳಿ ನಾನೇ ಮೇಯ್ನು ಡೈರೆಕ್ಟ್ರಾಗಿ ವರ್ಕ್ ಮಾಡಿದಲ್ಲಿ. ಅದು ಅಷ್ಟೇ. ಅಲ್ಲೇನಂದರೆ ಫಸ್ಟ್ ಶೆಡ್ಯೂಲು ನೀಟಾಗಿ ಹೋಯಿತು. ಅಲ್ಲಿ ಆರ್ಟಿಸ್ಟ್ ಅವಿನಾಶ್ ಸರ್ ಆಗಲಿ, ವಿನಯ್ ಪ್ರಸಾದ್ ಎಲ್ಲರೂ ಒಂದಿರಲ್ಲಿ ಚೆನ್ನಾಗಿ ಮಾಡ್ಕೊಂಡು ಹೋದರು ಎಲ್ಲ. ಅಲ್ಲಿ ರಾಮು ಸರ್ಗೆ ಅಂದರೆ ನಾವು ಶ್ರೀಧರ್ ಸರ್ಗೆ ನಾವು ಜಾಸ್ತಿ ಕಷ್ಟ ಕೊಡೋಲ್ಲ. ಅಂದರೆ ಹೆಂಗಂದರೆ ಪ್ರತಿಯೊಂದನ್ನು ನಾವು ಮೊದಲೇ ಲೊಕೇಶನ್ ಆಗಲಿ ಎಲ್ಲನೂ ನಾವು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ನಾವೇ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಅವ್ರನ್ನ ತೋರಿಸಿ ಅದು ನಾವು ಹೋಗಿ ಫಸ್ಟ್ ನಾವು ಲೊಕೇಶನ್ಸ್ ಎಲ್ಲ ನಾವೇ ಇದು ಮಾಡೋದು. ನಾನು ಮತ್ತು ಮ್ಯಾನೇಜರು ನಮ್ಮ ಮಂಜು ಎಲ್ಲ ನಾವು ಎಲ್ಲ ಇದು ಮಾಡಿಕೊಂಡು ಹ್ಯಾಂಡಿಕ್ಯಾಮಲ್ಲಿ ಶೂಟ್ ಮಾಡ್ಕೊಂಡು ತೋರಿಸಿ ಸರಿ ಇದಾಗ್ಬೋದು ಅಂಥೇಳಿ ಒಳ್ಳೊಳ್ಳೆ ಲೊಕೇಶನ್ ತೋರಿಸಿದ್ಮೇಲೆ ಅದನ್ನು ನೋಡಿದ್ರೆ ಅವ್ರು ಓಕೆ ಮಾಡಿದ್ಮೇಲೆ ನಾವು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ, ಸರಿ ಹಿಂಗೆ ಮಾಡೋಣ ಅಂತೇಳಿ. ಇದೆಲ್ಲ ಆಯಿತು. ಶೂಟಿಂಗ್ ಶುರು ಆಯಿತು. ಒಂದು 10 ದಿವಸ ಆಯಿತು ಶೂಟಿಂಗ್. ಆಮೇಲೆ ಒಂದು ಮನೆ ಬೇಕಾಗಿತ್ತು, ಮನೆ ಸಿಗಲಿಲ್ಲ ಅಂತೇಳಿ ಶೂಟಿಂಗ್ ಬ್ರೇಕ್ ಮಾಡಿದ್ವಿ. ಒಂದು ದೊಡ್ಡ ಮನೆ ಬೇಕಾಗಿತ್ತು, ಸಿಕ್ಕಿಲ್ಲ ಅಂತೇಳಿ. ಅಲ್ಲೇನಂದರೆ ಒಂದು ಬ್ರೇಕ್ ಆದರೆ ಅವರು ಆರ್ಟಿಸ್ಟ್ಗಳು ಡೇಟ್ ಹಿಡಿಯೋದು ಭಾರಿ ಕಷ್ಟ ಅಲ್ಲಿ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಊರಲ್ಲಿರೋರು. ಈಗ ವಿನಯ್ ಪ್ರಸಾದ್ ಸರ್ ಮೇಡಮ್ ನೋಡಿದರೆ ಅವರು ಮಲಯಾಳಂ ಸಿನಿಮಾ ಮಾಡ್ತಾಯಿದ್ರು. ಅವಿನಾಶ್ ಅವ್ರು ನೋಡಿದರೆ ಇನ್ನೊಂದು ಯಾವುದೋ ಸಿನಿಮಾ ಮಾಡ್ಕೊಂಡಿದ್ರು. ಇಲ್ಲಿ ಹರಿಪ್ರಿಯಾ ತೆಲುಗು ಸಿನಿಮಾ ಕಮಿಟ್ ಆಗಿದ್ರು. ರಾಧಿಕಾ ಪಂಡಿತ್ ಕನ್ನಡದಲ್ಲೇ 3 ಸಿನಿಮಾ ಮಾಡ್ತಾಯಿದ್ರಾಗ, ಅದ್ದೂರಿ, ಅಲೆಮಾರಿ ಮತ್ತು ಇನ್ನೊಂದು ಯಾವುದೋ 3 ಸಿನಿಮಾ ನಡೀತಾಯಿತ್ತು. ಎಲ್ಲ ಡೇಟ್ ಹಿಡಿಯೋದೇ ಭಾರಿ ಕಷ್ಟ. ಸರಿ ಅಂತೇಳಿ ಏನೋ ಮಾಡಿ ಅವಾಗ ಇಲ್ಲಿ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಆರ್ಟಿಸ್ಟ್ಗಳು ಫೋನ್ ಮಾಡಿ ಯಾವ ಡೇಟ್ ಕೊಟ್ಟರೆ ಆ ಡೇಟ್ ಇಲ್ಲ, ಈ ಡೇಟ್ ಅಂತೇಳಿ ನನಗೆ ಈ ಕಡೆ ಇಲ್ಲಿ ಡೈಲಾಗ್ ಕೊಡೋದು, ಈ ಕಡೆ ಡೇಟ್ಸ್ ಇದು ಮಾಡೋದು ಅಂತ ತುಂಬ ಕಷ್ಟ ಆಗಿತ್ತು ಅದರಲ್ಲಿ. ಹರಿಪ್ರಿಯಾ ಮೇಡಮ್ಗೆ ಡೇಟ್ ಕೇಳಿದ್ರೆ ನಾನು ಆ ಡೇಟಲ್ಲಿ ನಾನು ನೋಡಿ ಹೇಳ್ತೀನಿ, ರಾಧಿಕಾ ಅವರು ಇದ್ದಾರಾ ಕೇಳೋರು. ರಾಧಿಕಾ ಅವರು ಇಲ್ಲ ನಾನು ಕೇಳಿಲ್ಲ, ಕೇಳಿಬಿಟ್ಟು ಹೇಳ್ತೀನಿ, ನಿಮ್ಮ ಫಸ್ಟ್ ಡೇಟ್ ನೋಡೋಣ, ನಿಮ್ಮ ಡೇಟ್ ಓಕೆ ಆದರೆ ನಾನು ಕೇಳ್ತೀನಿ ಅಂತೇಳಿ. ಅದು 26, 27 ಓಕೆ ನಾನು ಆ ಡೇಟ್ ಇರ್ತೀನಿ, ಅವ್ರು ಕೇಳಿ ಅಂತಾನು. ಸರಿ ಅಂತೇಳಿ ನಾನು ಆ್ಯಕ್ಚುಲಿ ರಾಧಿಕಾ ಪಂಡಿತ್ ಮೇಡಮ್ ಡೇಟ್ ಕೇಳಿ ನಾನು ಹೇಳಿರೋದು, ಅದು ಇವ್ರಿಗೆ ಹೇಳಲ್ಲ. ಇವ್ರು ಹೇಳಿದ್ರೆ ಆಮೇಲೆ ಇಲ್ಲ ಆ ಡೇಟ್ ಇಲ್ಲ ಅಂತೇಳಿ ಅಂದ್ಬಿಡ್ತಾರೆ ಅವರು. ಅದಕ್ಕೆ ನಾನು ಹೇಳಿದ್ರೆ ಫಸ್ಟ್ ರಾಧಿಕಾ ಪಂಡಿತ್ ಅವ್ರ ಡೇಟ್ ನೋಡ್ಕೊಂಡು ಆಮೇಲೆ ಇಲ್ಲಿ ಹೇಳ್ತಾ ಇದ್ದೆ. ಆಮೇಲೆ ಮತ್ತೆ ನೆಕ್ಸ್ಟ್ ನಾನು ಮಾಡೋದಿಲ್ಲ, ಫಸ್ಟ್ ಹರಿಪ್ರಿಯಾ ಅವ್ರ ಡೇಟ್ ಕೇಳ್ಕೊಂಡು ಮತ್ತೆ ರಾಧಿಕಾ ಪಂಡಿತ್ ಕೇಳ್ತಾ ಇದ್ದೆ. ಹೀಗೆ ಎಲ್ಲ ಆಗುತ್ತೆ. ಎಲ್ಲ ಡೇಟ್ ಎಲ್ಲದಾದ್ಮೇಲೆ ಲಾಸ್ಟ್ ಯಾರೋ ಒಬ್ಬ ಒಂದು ಚಿಕ್ಕ ಮಗುನ ಇಲ್ಲ ಯಾರೋ ಒಂದು ಸೈಡ್ ಇನ್ನೊಂದು ಮಾವನ ಕ್ಯಾರೆಕ್ಟರ್ ಯಾರೋ ಒಬ್ಬರು ಕೈ ಕೊಡೋರು ಎಲ್ಲ ಇರುತ್ತೆ. ಅವ್ರದ್ದೊಂದು ಸೀನಲ್ಲಿ ಮೇಯ್ನ್ ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಎಲ್ಲ ಇರ್ತಾರೆ, ಅವ್ರು ಇರಲ್ಲ. ಅವ್ನು ಮತ್ತೆ ಟೆನ್ಷನ್ ಆಗೋದು, ಏನು ಈ ದೊಡ್ಡ ಫ್ಯಾಮಿಲಿ ಸಿನಿಮಾ ಅಂದರೆ ಇದೊಂದು ಭಾರಿ ಕಿರಿಕಿರಿ ಅಂತೇಳಿ ಅಂದ್ಕೊಂಡಾಗ. ಆಮೇಲೆ ಇಲ್ಲಿ ಶ್ರೀಧರ್ ಸರ್ಗೆ ನಾನು ಅದು ಯಾವುದು ಹೇಳ್ತಾ ಇರಲಿಲ್ಲ, ಯಾಕಂದ್ರೆ ಅವ್ರಿಗೆ ಅಲ್ಲಿವರೆಗೂ ಪ್ರೆಷರ್ ತರೋದು ಬೇಡ ಅಂತೇಳಿ ಇಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಮತ್ತೆ ವಿನಯ್ ಪ್ರಸಾದ್ ಮೇಡಮ್ ಅವ್ರು ಏನಿದ್ರು ಪಾಪ ಇಮಿಡಿಯೇಟ್ ಫೋನ್ ರೆಸ್ಪಾನ್ಸ್ ಮಾಡಿ ಹೌದು ಆ ಡೇಟ್ ಬೇಕಾ, ಸರಿ ನಾನು ಅದನ್ನು ಅಡ್ಜಸ್ಟ್ ಮಾಡ್ತೀನಿ ಅಂತೇಳಿ ಏನೋ ಮಾಡಿಕೊಂಡು ಹಾಗೆ ಆ ಸಿನಿಮಾದಲ್ಲೂ ನೀಟಾಗಾಯಿತು. ಅಲ್ಲೂ ಅಷ್ಟೇ ಪ್ರಜ್ವಲ್ ಸರ್ ಒಂದು ದಿವಸ ಶೂಟಿಂಗ್ ಇತ್ತು. ನಾವು ಬೆಳಿಗ್ಗೆನೇ ಬರೋಕ್ಕೆ ಹೇಳಿ ಮೇಕಪ್ ಹಾಕಿ ಕೂರಿಸಿ ಅವತ್ತು ಮಧ್ಯಾಹ್ನ ತನಕ ಆದರೂ ಅವ್ರದ್ದಾಗಿರಲಿಲ್ಲ, ಸಂಜೆ ತನಕ ಆದರೂ ಆಗಲಿಲ್ಲ. ಆದರೂ ಅವ್ರು ಪಾಪ ಒಂದು ಮಾತೇನು ಹೇಳಿಲ್ಲ. ಅವರು ಆಯಿತು ಚಿನ್ನ, ಗೊತ್ತಾಗುತ್ತೆ ಚಿನ್ನ, ಪರವಾಗಿಲ್ಲ ಮಾಡೋಣ ಅಂತೇಳಿ ಮತ್ತೆ ಅವತ್ತು ಅವ್ರದ್ದು ಮೇಕಪ್ ಹಾಕಿ ಕೂರಿಸಿ ಅವತ್ತು ಶೂಟೇ ಆಗಿಲ್ಲ ಅವ್ರದ್ದು. ಅವ್ರು ಏನು ಬೇಜಾರು ಮಾಡ್ಕೊಳ್ದೆ ಪಾಪ ಪರವಾಗಿಲ್ಲ ಚಿನ್ನ, ನಂಗೆ ಅರ್ಥ ಆಗುತ್ತೆ, ತೊಂದರೆ ಇಲ್ಲ ಅಂತೇಳಿ. ನೆಕ್ಸ್ಟ್ ಟೈಮ್ ಹಿಂಗೆ ಆಗೋದು ಬೇಡ ಅಂದರು. ಇಲ್ಲ ಸರ್ ಅಂತೇಳಿ. ಅದು ಫಾರಿನ್ಗೆ ಹೋಗಿದ್ವಿ.
ಚಿನ್ನಿ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು. ಹಾಂ ಸರಿ ಅಂತೇಳಿ ಅಲ್ಲಿ ಫಿಕ್ಸ್ ಆಗಿತ್ತು. ಅಲ್ಲಿ ಲೊಕೇಶನ್ ಎಲ್ಲ ನೋಡಿದ್ದೆ. ಡ್ಯಾನ್ಸರ್ ಅಲ್ಲಿ ನಾವು ಇಲ್ಲಿ ಒಬ್ಬರು ಕೋಆರ್ಡಿನೇಟ್ರ್ ಇದ್ದರು, ಅವ್ರ ಹತ್ರ ಕರ್ಕೊಂಡೋಗಿದ್ದು. ಅಲ್ಲಿ ಏನಾಯಿತು, ಸಿಂಗಾಪುರ್ಗೆ ಹೋಗಿದ್ದು. ಅಲ್ಲಿ ಡ್ಯಾನ್ಸರ್ ಬರಬೇಕಾದ್ರೂ ನಾನು ಅವತ್ತು ಮಧ್ಯಾಹ್ನ ಬಂದಿದ್ದವನು. ಮಧ್ಯಾಹ್ನ ಬಂದು ಇನ್ನೊಬ್ಬರು ಮಾಸ್ಟರ್ ಅಸಿಸ್ಟೆಂಟ್ ಮತ್ತು ಅವನಿದ್ದಿದ್ದು, ಮತ್ತು ಸಂಜನಾ ಮೇಡಮ್ಮು, ಪ್ರಜ್ವಲ್ ದೇವರಾಜ್. ಅವನು ಮಧ್ಯಾಹ್ನ ಬಂದವನು ಸಂಜೆವರೆಗೂ ಮಾಡ್ದ. ಮರುದಿವಸ ಬರಲೇ ಇಲ್ಲ ಅವನು ಡ್ಯಾನ್ಸ್ಗೆ. ಇವರು ಏನಂದ್ರೆ ಫೋನು ರಿಸೀವ್ ಮಾಡ್ತಿಲ್ಲ ಅಂಥೇಳಿ. ಸರಿ, ನಾವು ಮಿಡ್ಲಲ್ಲಿ ಕಮಿಟ್ ಮಾಡಾಗಿದೆ, ಸ್ವಲ್ಪ ಒಂದು ಶೂಟ್ ಮಾಡಾಗಿದೆ, ನಾಳೆಗೆ ಇಲ್ಲಲ್ಲ ಅಂತ ಇನ್ನೇನು ಮಾಡೋದು ಅಂತೇಳಿ ಅಷ್ಟರಲ್ಲಿ ಇವರು ಮಾಸ್ಟರ್ ಜೊತೆ ಕಲ್ಪನಾ ಅಂಥೇಳಿ ಅಸಿಸ್ಟೆಂಟ್ ಇದ್ದರು. ಅವ್ರು ಹೇಳಿ, ಪ್ರಶಾಂತ್ ಮಾಡ್ತೀಯ ನೀನು ಅಂತೇಳಿ. ಅವ್ರಿಗೆ ಗೊತ್ತು ನಾನು ಒಂಚೂರು ಯಾವಾಗ ಒಂಚೂರು ಸ್ಟೆಪ್ಪೆಲ್ಲ ಆಗ್ತಿದ್ದೀನಿ ನೋಡ್ತಾಯಿದ್ರು. ಅವ್ರು ಹೇಳಿದ್ರು ಹಿಂಗೆ. ಆಯಿತು ಮಾಡ್ತೇನೆ ಅಂತ. ಸರಿ ಆಯಿತು ಅಂದ್ರೆ ಮಾಡಿ ಅಂತ ಹೇಳಿದ್ಮೇಲೆ ಒಂದು ಸ್ಟೆಪ್ ಹಾಕಿದ್ರೆ ಖುಷಿ ಆಗೋಯ್ತು. ಅವ್ರು ಮಾಡು ಪ್ರಶಾಂತ್, ಚಿನ್ನಿ ಮಾಸ್ಟರ್ ಅಷ್ಟೇ ಪ್ರಶಾಂತ್ ಮಾಡು ಅಂತ ಹೇಳೋದು. ಅಲ್ಲಿಂದ ಮಾಡಿದ್ವಿ, ಒಂದು ಫುಲ್ ಡೇ ಅವತ್ತು ಮಾಡಿದ್ವಿ. ಖುಷಿ ಆಗೋಯ್ತು. ಖುಷಿಯಾಗಿ ಲಾಸ್ಟಲ್ಲಿ ಒಂದು ಓಪನಿಂಗ್ ಎಂಟ್ರಿಲೊಂದು ಸ್ಟೆಪ್ಸ್ ಹಾಕೋದಿತ್ತು. ಅದೊಂದು ಮ್ಯೂಸಿಕ್ ಹಾಕಿ ನೀನು ಮಾಡು, ಫುಲ್ ಮಾಡು, ನೀನು ನಿಂಗೆ ಹೆಂಗೆ ಬೇಕು ಹಂಗೆ ಮಾಡು ಅಂತಂದರು. ಫುಲ್ ಒಂದು ಮಾಡು ಫುಲ್ ಖುಷಿಯಾಗ್ಬಿಟ್ಟು ಕ್ಲಾಪ್ಸಲ್ಲಿ ಹೊಡೆದು ವಿಜಿಲ್ ಹೊಡೆದು ಜೋರಾಗಿ ತಪ್ಕೊಂಡ್ರು ಮಾಸ್ಟ್ರು ನನ್ನ. ಬಿಡು ನೀನೇನೋ ಆಗ್ತೀಯ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ. ಇಲ್ಲ ಸರ್ ಏನಿಲ್ಲ, ಡೈರೆಕ್ಟರ್ ಆಗಬೇಕಷ್ಟೇ ಅಂತಂದೆ ನಾನು. ಆಮೇಲೆ ಇಲ್ಲ ಬಿಡು ಆಗ್ತೇ ನೀನು ಅಂತಂದರು. ಅವರು ಅಷ್ಟೇ ಚಿನ್ನಿ ಬೇಕಾದ್ರೆ ನಾನು ಕಂಟಿನ್ಯೂ 4-5 ಸಿನಿಮಾ ಮಾಡಿದೆ. ಅವರು ನನ್ನ ಬಗ್ಗೆ ತುಂಬ ಒಳ್ಳೆ ಇದಿದ್ದಾರೆ. ಶ್ರೀಧರ್ ಸರ್ ಅವ್ನು ಮಾಡ್ತಾನೆ, ಚೆನ್ನಾಗಿ ಮಾಡ್ತಾನೆ, ಅವನು ಪ್ರೈಸ್ ಎಲ್ಲ ಸಿಕ್ಕಿದೆ ಅವನಿಗೆ ಅಂತಂದರು. ಅದು ಹೆಂಗೆ ಅಂದರೆ, ನಾನು ಚೆಲ್ಲಾಟ ಮಾಡ್ಬೇಕಾದ್ರೆ, ಚೆಲ್ಲಾಟದಿಂದ ಇತ್ತು, ಚೆಲ್ಲಾಟ ಮಾಡುವಾಗ ಒಂದು ಸರಿ ಶೆಡ್ಯೂಲು ಬ್ರೇಕ್ ಆಗಿತ್ತು, ಇಲ್ಲ ಶೂಟಿಂಗ್ ಮುಗ್ದೋಗಿತ್ತು. ಕಲಾಕ್ಷೇತ್ರದಲ್ಲೊಂದು ಇದಿತ್ತು, ಡ್ಯಾನ್ಸ್ ಕಾಂಪಿಟೇಷನ್ ಕರೆದಿದ್ರು. ಅಲ್ಲಿ ಏನಾಗಿತ್ತು, ನಾನು ನೋಡೊಂದು ಡ್ಯಾನ್ಸದೊಂದು ಇಂಟ್ರೆಸ್ಟ್ ಇತ್ತಲ್ಲ, ಅಲ್ಲಿ ಹೋಗಿ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಸರಿ ಅಂತೇಳಿ ಅವರು ಕರೆದಿದ್ರು, ಇಂಥ ತಾರೀಕಿಗೆ ಕಾಂಪಿಟೇಷನ್ ಇದೆ ಬನ್ನಿ ಅಂತ. ಅಲ್ಲಿ ಹೋಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟೆ ನಾನು. ಯಾವುದು ಚೆಲ್ಲಾಟದೊಂದು ಸಾಂಗ್ ಇತ್ತು, ಇಂದು ನನಗೆ ಗೋವಿಂದ ಅಂತೇಳಿ ಒಂದು ರೀಮಿಕ್ಸ್ ಮಾಡಿದ್ರು ಗುರು ಸರು. ಆ ಸಾಂಗಿಗೆ ಡ್ಯಾನ್ಸ್ ಮಾಡಿ ಅದು ತುಂಬ ಜನರು, ತುಂಬ ಬಾಯ್ಸ್ ಗರ್ಲ್ಸ್ ಎಲ್ಲ ಮಿಕ್ಸ್ ಆಗಿತ್ತು. ಅದರಲ್ಲಿ ನನಗೆ 3rd ಪ್ರೈಸ್ ಬಂತು. ಅದರಲ್ಲಿ ಅಷ್ಟು ಜನರಲ್ಲಿ ನಂಗೆ 3rd ಪ್ರೈಸ್ ಬಂತಲ್ಲ, ಇವರೆಲ್ಲ ಶ್ರೀಧರ್ ಸರ್ಗೆಲ್ಲ ಶಾಕ್ ಆಯಿತು. ಆಮೇಲೆ ಅದು ಪ್ರೈಸ್ ತಗೊಳ್ಳೋ ದಿನ ಫಂಕ್ಷನ್ ಇತ್ತು. ಒಂದು ಫಂಕ್ಷನಲ್ಲಿ ನಾವು ಇದು ಮಾಡಿದ್ವೇನು, ಅಲ್ಲಿ ಶೀಲ್ಡ್ ಕೊಟ್ಟರು ಪ್ರೈಝಿದು. ಆ ಶೀಲ್ಡ್ ತರಕ್ಕಂತ ಹೋದೆ. ಅಲ್ಲಿ ಇವಳು ಯಾರು ನಮ್ಮ ರೂಪಿಕಾ ಒಂದು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ಲು. ಯಾವುದಂದರೆ ಇಂದು ಬಾನಿಗೆಲ್ಲ ಹಬ್ಬ ಅಂತ ಒಂದು ಹಾಡಿದೆ ನೆನಪಿರಲಿದ್ದು, ಅದೊಂದು ಡ್ಯಾನ್ಸ್ ಮಾಡಿದ್ಲು. ತುಂಬ ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿ. ಅವಳಿಗೆ ಫಸ್ಟ್, ಸೆಕೆಂಡ್ ಇನ್ನೊಬ್ಳು ಯಾರವಳು ಆಶಾನ ರೂಪನಲ್ಲೂ, ಅವಳಿಗೆ ಸೆಕೆಂಡ್, 3rd ನಂಗೆ ಬಂತು. ಸರಿ ಅಂತ ಅದೆಲ್ಲ ಮುಗ್ದಾದ್ಮೇಲೆ ಕೃಷ್ಣ ಸಿನಿಮಾ ಟೈಮಲ್ಲಿ ಒಂದ್ಸರಿ, ಕೃಷ್ಣ ಸಿನಿಮಾಗೆ ನಾಳೆ ಇನ್ನೊಂದು 3 ದಿನಕ್ಕೆ ಶೂಟಿಂಗ್ ಸ್ಟಾರ್ಟು. ಅಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ಇತ್ತು, ಅದರಲ್ಲಿ ಶರ್ಮಿಳಾ ಮಾಂಡ್ರದ್ದೊಂದು ತಮ್ಮನ ಕ್ಯಾರೆಕ್ಟರ್ ಇತ್ತು. ಅಲ್ಲಿ ಏನಂದರೆ ಶರ್ಮಿಳಾ ಮಾಂಡ್ರಿಗೆ ಆ್ಯಕ್ಚುಲಿ ತಮ್ಮ ಇದ್ದಿದ್ದು. ಇಲ್ಲಿ ಸ್ಕ್ರಿಪ್ಟೆಲ್ಲ ಮಾಡಿ ಲಾಸ್ಟ್ ಇನ್ನೊಂದು 2 ದಿನ ಇರ್ಬೇಕಾದ್ರೆ ಚೇಂಜ್ ಮಾಡಿದ್ರು, ತಮ್ಮ ಬೇಡ ತಂಗಿ ಮಾಡೋಣ ಅಂತಂದರು. ಯಾರು ನಮ್ಮ ರೈಟ್ರು BA ಮಧು ಸರ್ ಮತ್ತು ಶ್ರೀಧರ್ ಸರ್ ಅಂದರು, ತಂಗಿ ಮಾಡೋಣ ಅಂತೇಳಿ. ಸರಿ ಅಂತೇಳಿ ನಾಳೆ ಸೋಮವಾರ ಶೂಟಿಂಗು, ಇವತ್ತು ಶನಿವಾರ. ತಂಗಿ ಬೇಕಲ್ಲ, ತಂಗಿ ಯಾರನ್ನ ಇದು ಮಾಡೋದು, ನಾವು ತಮ್ಮನ್ನು ಸೆಲೆಕ್ಟ್ ಎಲ್ಲ ಮಾಡಿಟ್ಟಿದ್ವಿ. ತಂಗಿ ಮಾಡೋಕೆ ಯಾರು ಮಾಡೋದು ಅಂತ ನೋಡಿದಾಗ ಎಲ್ಲ ನೋಡಿದ್ವಿ, ಫೋಟೋಸ್ ಯಾವ್ದಾದ್ರು ಬಂದಿರೋದು ಯಾವ್ದು ನೋಡಿದ್ವಿ, ಯಾವ್ದು ಸಿಕ್ಕಿಲ್ಲ. ಮ್ಯಾನೇಜರ್ಗೆಲ್ಲ ಫೋನ್ ಮಾಡಿ ಕೇಳಿದ್ವಿ ಯಾರ್ಯಾರು. ಆಗ ನನಗೆ ನೆನಪಾಯಿತು, ನಾ ಅಲ್ಲಿ ಆ ಟೌನ್ ಹಾಲಲ್ಲಿ ಡ್ಯಾನ್ಸ್ ಮಾಡಿದಾಗ ಒಬ್ಳು ಇದ್ಲಲ್ಲ ಹುಡುಗಿ ಅಂತೇಳಿ, ಯಾರು ರೂಪಿಕಾ ಅಪೂರ್ವ ಅಂತೇಳಿ, ಅವಳದು ಮತ್ತು ಇವಳ್ದು ಯಾರು ಫಸ್ಟ್ ಸೆಕೆಂಡ್ ಮೊದಲಲ್ಲ, ಅವಳು ಇಬ್ಬರದು ನಾನು ಕಾರ್ಡ್ ತೊಗೊಂಡಿದ್ದೆ. ಅವ್ರ ಅಮ್ಮನ ಮಾತಾಡಿ ಕಾರ್ಡ್ ತೊಗೊಂಡಿದ್ದೆ. ಕಾರ್ಡ್ ತೊಗೊಂಡು ಫೋನ್ ಮಾಡಿದೆ, ಎಲ್ಲಿದ್ದೀರ ಅಂತ. ಫಸ್ಟ್ ಇವಳು ಮಾಡಿದೆ, ಯಾರಿಗೆ ಆಶಾ ಯಾರು, ನಾನು ಹೀಗೆ ಚಿಕ್ಕಮಂಗ್ಳೂರಲ್ಲಿದ್ದೀನಿ ಸರ್, ಯಾವುದೊಂದು ಪ್ರೋಗ್ರಾಮ್ ಬಂದಿದ್ವಿ ಅಂತ. ಹೌದಾ, ಹೀಗೆ ಅದೇ ಒಂದು ಡೈರೆಕ್ಟ್ರ್ ಮೀಟ್ ಮಾಡಬೇಕಾಗಿತ್ತು. ಹೀಗೆ ಹೌದಾ ಸರ್, ನಾವು ಅದೇ ನಾಳೆ ಬರ್ತೀವಿ, ನಾಳೆ ಬಂದರೆ ಆಗ್ಬೋದಾ ಸರ್ ಪ್ಲೀಸ್ ಹಾಗೆ ಅಂತ. ಆಗ ಮುಂಗಾರು ಮಳೆ ಪೀಕ್, ಎಲ್ಲರೂ ಗಣೇಶಂದು ದೊಡ್ಡ ಇದರಲ್ಲಿದ್ದರು. ಗಣೇಶ್ ಸಿನಿಮಾ ಅಂದಾಗ ಅವಳಿಗೆ ಏನು ಮಾಡೋದು ಗೊತ್ತಾಗಿಲ್ಲ ಪಾಪ.
ಆಮೇಲೆ ಇವರು ಫೋನ್ ಮಾಡಿದಾಗ ಯಾರು ಅಪೂರ್ವ ರೂಪಿಕಾ ಫೋನ್ ಮಾಡಿದ್ರೆ ಅವರು ಸರಿ ಹೀಗೆ ಪ್ರೋಗ್ರಾಮಲ್ಲಿ ಇದ್ದೀನಿ ಕಲಾಕ್ಷೇತ್ರದಲ್ಲಿ ಮುಗಿಸ್ಕೊಂಡು ಸಂಜೆ ಬಂದುಬಿಡ್ತೀನಿ ಅಂತ ಅಂದರು. ಸರಿ ಆಯಿತು ಬನ್ನಿಂದು ಬಂದಂದಾಗ ಅಲ್ಲಿ ಇವರು ಯಾರು ಶ್ರೀಧರ್ ಸರ್ ಇರಲಿಲ್ಲ, ರಮೇಶ್ ಯಾದವ್ ಸರ್ ಇದ್ದರು ಪ್ರೊಡ್ಯೂಸರ್ ಸರ್. ಅವರು ಅಲ್ಲಿ ಪ್ರಕೃತಿಯಲ್ಲೇ ರೂಮಿಗೆ ಅವಳು ಏನು ಡ್ರೆಸ್ ಹಾಕ್ಕೊಂಡಿಲ್ಲ ಆ ಡ್ರೆಸ್ಸಲ್ಲೇ ಪಾಪ ಓಡಿ ಬಂದಿಲ್ಲ ಅವಳು. ಗಣೇಶನ ಅಯ್ಯೋ ನಾ ಮಾಡ್ತೀನಿ ಅಂತೇಳಿ ಎದ್ದು ಬಿದ್ದು ಓಡಿ ಬಂದಿಲ್ಲ ನಾವು. ಬಂದು ಪ್ರಕೃತಿಯಲ್ಲಿ ಬಂದು ಪ್ರೊಡ್ಯೂಸರ್ ನೋಡಿ ಓಕೆಮ್ಮ ಚೆನ್ನಾಗಿ ಓಕೆ ಪರವಾಗಿಲ್ಲ ಮಾಡೋಣ ಅಂತಂದರು. ಶ್ರೀಧರ್ ಸರ್ ನೋಡಿರಲಿಲ್ಲ, ನಾನು ಫೋಟೋ ತೋರಿಸ್ದೆ ಸರ್ ಹಿಂಗೆ ಅಂತೇಳಿ ಓಕೆ ಬಿಡು ನೀನು ಹೇಳಿದ್ಮೇಲೆ ಮುಗೀತು ಅಂತಂದ್ರು ಅವರು. ಸರಿ ನನಗೆ ಭಯ ಅಲ್ಲಿ ಶೂಟಿಂಗ್ ಬಂದಮೇಲೆ ಅವಳು ಸೆಲೆಕ್ಟ್ ಆಗ್ತಾಳೆ ಇಲ್ವ ಅಂತ, ಯಾಕಂದರೆ ಶೂಟಿಂಗ್ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಮತ್ತೆ ಇನ್ನೊಬ್ಬನ ಹುಡುಕೋದು ಅಲ್ಲಿ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತೇಳಿ ಸೋಮವಾರ ಬಂದ ಕೂಡಲೇ ಸರಿ ಹಿಂಗೆ ಅಂತೇಳಿ ಅದು ಆ್ಯಕ್ಚುಲಿ ಕುಂಟಿ ಕ್ಯಾರೆಕ್ಟ್ರು, ಕಾಲು ಇದಾಗಿರೋವಂಥ ಕ್ಯಾರೆಕ್ಟ್ರು. ಅವಳು ಮಾಡ್ತಾಳೆ ಅವಳು ಅಂತೇಳಿ ಆಮೇಲೆ ಬಂದು ಪಾಪ ಅವಳು ಒಳ್ಳೆ ಆರ್ಟಿಸ್ಟ್, ಅವಳು ಒಳ್ಳೆ ಅಂದರೆ ಆಗಲೇ ಅಷ್ಟು ಮೆಚ್ಯೂರ್ಡಾಗಿ ಪರ್ಫಾರ್ಮ್ ಮಾಡಿದ್ಲು ಅವಳು. ಹಾಗೆ ಮಾಡಿ ಸರಿ ಓಕೆ ಅಂತೇಳಿ ಇಮಿಡಿಯೇಟು ಒಂದು ಜನ ಸೆಲೆಕ್ಟಾಗಿ ಮಾಡಿದ್ಮೇಲೆ ಪಾಪ ಅವಳು ಫೋನ್ ಮಾಡಿದ್ಲು, ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ ಸರ್. ಇಲ್ಲಮ್ಮ ಆಯಿತು ಸೆಲೆಕ್ಷನ್ ಆಯಿತು, ನೆಕ್ಸ್ಟ್ ಸಿನಿಮಾ ನೋಡೋಣ ಅಂತಂದೆ. ಹಾಗೆ ಅವಳು ಆ ಪಾತ್ರಕ್ಕೆ ಸೆಲೆಕ್ಟಾಗಿ ಅವಳು ಇವಾಗಲೂ ಅದನ್ನು ಹೇಳ್ತಾಳೆ ಸರ್, ನಿಮ್ಮಿಂದನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಂತ ಹೇಳ್ಕೊತಿರ್ತಾಳೆ ರೂಪಿಕಾ. ಇದು ಈ ಡ್ಯಾನ್ಸ್ ಇದ್ದಿತ್ತಲ್ಲ ಇದನ್ನು ನೋಡಿ ಶ್ರೀಧರ್ ಸರ್ಗೆ ಹೇಳಿದೆ, ಅವ್ನು ಡ್ಯಾನ್ಸ್ ಮಾಡ್ತಾನೆ ಅಂತೇಳಿ ಸಾಗರಲ್ಲಿ ಮಾಡಿಸಿದ್ರು. ಹಂಗೆ ಚಿಲಿಪಿಲಿ ಮಾಡಿಲ್ಲ ಅವಳು ರೂಪಿಕಾ. ಅದು ಆ್ಯಕ್ಚುಲಿ ಅವಳಿಗೆ ನಮ್ಮ ಸೌಂದರ್ಯ ಸರ್ ಇದ್ರಲ್ಲಿ ನೋಡಿದ್ಲಲ್ಲ ಕೃಷ್ಣದಲ್ಲಿ ಅವಳು ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ಅವರು ನಾರಾಯಣ್ ಸರ್ಗೆ ಇದು ರೆಫರ್ ಮಾಡಿದ್ಲು, ಈ ಥರ ಹುಡುಗಿ ಒಬ್ಳಿದ್ದಾಳೆ ಚೆನ್ನಾಗಿ ಮಾಡ್ತಾಳೆ ಅಂತ. ಅವ್ರು ಆಮೇಲೆ ಅಲ್ಲಿ ಕಳಿಸಿ ಹೀರೋಯಿನ್ ಅಲ್ಲ ಅವಳು. ಅದಾದಮೇಲೆ ಗಲಾಟೆಯಲ್ಲೂ ಅಷ್ಟೇ, ಗಲಾಟೆಯಲ್ಲಿ ಅದರಲ್ಲೊಂದು ಫಾರಿನಲ್ಲಿ ಸಾಂಗ್ ಇತ್ತು, ಅದು ಶ್ರೀಧರ್ ಸರ್ ಹೇಳ್ಬಿಟ್ರು ಬೇಡ ಸುಮ್ಮನೆ ಯಾರನ್ನವರು ಕರೆಯೋದು ಪ್ರಶಾಂತ ಮಾಡ್ತಾನೆ ಅಂತೇಳಿ ಅಲ್ಲೊಂದು ರಾಮು ಮಾಸ್ಟರ್ ಅಸಿಸ್ಟೆಂಟ್ ಮತ್ತು ನಾನು ಅದರಲ್ಲಿ ಡ್ಯಾನ್ಸ್ ಮಾಡಿದ್ದು. ಅದರಲ್ಲಿ ಫುಲ್ ಸಾಂಗಲ್ಲಿ ನಾವಿದ್ವಿ, ಅದು ಚೆನ್ನಾಗಿತ್ತು ಅದು. ಬಟ್ ಇದರಲ್ಲಿ ಚಿನ್ನಿ ಮಾಸ್ಟರ್ದು ಸ್ವಲ್ಪ ಸ್ಟೆಪ್ಸ್ ಎಲ್ಲ ಈಸಿ ಇತ್ತು, ಸ್ವಲ್ಪ ಚೆನ್ನಾಗಾಯಿತು. ಒಂದು ಸ್ವಲ್ಪ ಕಷ್ಟ ಇತ್ತು, ಅದು ಆಯಿತು ಮ್ಯಾನೇಜ್ ಮಾಡಿ ಮಾಡಿದ್ವಿ, ಚೆನ್ನಾಗಾಯ್ತು ಅದು. ಅದಾದಮೇಲೆ ಗಲಾಟೆ ಸಿನಿಮಾ ಆಗಿ ಆ ಟೈಮಲ್ಲಿ ಬುಲ್ಬುಲ್ದು ವರ್ಕ್ ನಡೀತಾಯಿತ್ತು. ಬುಲ್ಬುಲ್ ವರ್ಕು ನೀವೆಲ್ಲರೂ ಈ ಕೋಸ್ಟಲ್ ಕನ್ನಡ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮಸ್ತೆ. ಕೆಲಸ ಕೊಟ್ಟಿರು ದಿನಕರ್ ಸರು, ಕವಿರಾಜ್ ಸರು, ಸ್ಕ್ರಿಪ್ಟ್ ಇದು ಒನ್ಲೈನ್ ಎಲ್ಲ ಮಾಡ್ಕೊಂಬನ್ನಿ, ಎಲ್ಲ ಇದೆಲ್ಲ ಲೊಕೇಶನ್ ಡಿವೈಡು ಇದೆಲ್ಲ ಮಾಡಿ ಎಲ್ಲ ನೀವು ಮಾಡ್ಕೊಳ್ಳಿ ಅಂತಂದಿದ್ರು. ನಾನೇನು ಮಾಡಿದ್ರೆ ನೈಟೆಲ್ಲ ಕೂತು ಮಾಡಿದ್ದೆ ನಾನು. ಅವಾಗಂದರೆ ಹುಡುಗರಿನ್ನ ಕಮಿಟ್ ಆಗಿರಲಿಲ್ಲ, ನಾನೇ ಮನೇಲಿ ಕೂತು ಶ್ರೀಧರ್ ಸರ್ ಹೇಳಿದ್ರು ಮಾಡು ಅಂತೇಳಿ ನಾನೆಲ್ಲ ನೈಟೆಲ್ಲ ಕೂತೆಲ್ಲ ಮಾಡಿದ್ದೆ ವರ್ಕು. ಆ ಟೈಮಲ್ಲಿ ಕರೆಕ್ಟಾಗಿ ಇಲ್ಲಿ ಡಬ್ಬಿಂಗ್ ನಡೀತಾ ಇತ್ತು ಗಲಾಟೆದು. ಸರ್ ನಾನು ಡಬ್ಬಿಂಗ್ ಎಲ್ಲ ಮುಗಿಸ್ತೀನಿ ಆಮೇಲೆ ಬರ್ತೀನಿ ಅಂತಂದು